ಬ್ಯಾರಿ ವಾರ್ತೆಗೆ ಮರ್ಹಬಾ, ನಾನು ಅನ್ಸಾರ್ ಇನೋಳಿ. ಸುದ್ದಿ ಉಲ್ಲರಿಪು. ವಿಧಾನಸಭೆ ಓಟುಗಿನಿ ಅಂಜೆ ತಿಂಗಲ್ ಓಟು ಎದುರ್ಕಗು ತಯ್ಯಾರಾಯಂಟುಂಡು ಕೈ ಪಾರ್ಟಿ. ಉಚ್ಚಿಲ ರಹಮಾನಿಯ ಪಲ್ಲಿಲು ಜೀಲಾನಿ ನೆನಪು ಮಕ್ಕಳ ಲೇಸಲು ಡಾಕ್ಟರ್ ವಸಿಯತ್. ಕ್ಲಾರ್ಕ್ ರಾಜ್ಯವಾಲೆ 27 ವರ್ಷത്തെ ಮೇಹನತ್ ನರಿಂಗಾಣ ಪಂಚಾಯತ್ ತರಫ್ಲು ಕಲ್ಬುನೊರ್ഞ്ഞ ಚಮ್ಮನ ರಂಗಟ ಅವಡಿರೆ ವರ್ಷತೆ ಜಲ್ಸ್ ಸಾಧಕರಂಗ ಪ್ರಶಸ್ತಿ ರೇಕೋಸಿ ಒಕ್ಕಲ್ಗೆ ತಯಾರಾಯ್ತು ಹರೇಕಳ ಪಂಚಾಯತ್ ಕಟ್ವಾಣ ಸ್ವರಪನಿ ನೋಕಿತ್ತು ಕೊಸಿಪಟ್ಟಿತು ಯುಟಿ ಖಾದರ್ ಮಕ್ಕಳ ಹಕ್ಕು ತೆರಿಪಾಟಿತು ಉಲ್ಲಾಲ್ತೆ ಎಸ್ಐ ಹಳೆಕೋಟೆ ಸ್ಕೂಲ್ ತರಫು ನಡ್ಡತು ಜಾಗೃತಿ ಲೇಸ್ ಒಲಿಮನೆ ಕ್ಲಾಸ್ ರೇ ಚೆರ್ಕಗು ಎಲ್ತರೆ ಪಸಿ ಮೈ ಕಾಲ್ತಲು ಪರ್ತು ಬಂತು ಫಸ್ಟ್ ಫ್ಲೈಟ್ ಬಂಚ್ ಆಫ್ ಅಡ್ವೆಂಚರ್ಸ್ ಬುಕ್. ವಿಧಾನಸಭೆ ಓಟುಗೂ ಇನಿ 4 ತಿಂಗಳು ಮಾತ್ರ ಉಳ್ಳಿ. ಇದಕ್ಕೆ ಬೇನ್ ಮೈಟಿಪ್ಪ ಎಲ್ಲ ಪಾರ್ಟಿಯು ತಯಾರಾಯಂಟುಂಡು. ಇದೇ ನೇರத்துக்கு ಕಾಂಗ್ರೆಸ್സും ತಯಾರಾಯಂಟುಂಡು. ಓಟುಗೂ ಬೇನ್ ಮೈತೆ ಉಳ್ಳಾಲ ಪಿನ್ನ ಮುಡಿಪು ಬ್ಲಾಕ್ ಕಾಂಗ್ರೆಸ್ ಕಾರ್ಯಕರ್ತರಂಕು ഒരു ತರಬೇತಿ ಶಿಬಿರ ಮುಡಿಪುಲ್ ನಡ್ಡತ್ತು. ವಿಧಾನಸಭೆ ಓಟು ಎನ್ನಿ 4 ತಿಂಗಳು ಮಾತ್ರ ಬಾಕಿ ಉಂಡು. ಇಯಾಂಡು ಮೈಕಾಲ ವಿಧಾನಸಭಾ ಕ್ಷೇತ್ರത്തിൽ ಕಾಂಗ್ರೆಸ್ ಗೆಂದೋಗು ಬೇನ್ ಮೈಟ್ ಇಪ್ಪಮೆ ತಯಾರಾಯಂಟುಂಡು. ಓಟು ಎಂಗನೆ ಎದುರಿಕೊಂಡು ಚೊಲ್ಲೂರು ನೆಲೆಯಲ್ಲಿ ಶಾಸಕ ವಿಧಾನಸಭೆ ಕಾಂಗ್ರೆಸ್ ಜೆಂಡಾಮತೆ ತಲೆಮೂಪ ಯುಟಿ ಖಾದರ್ ಮೂಪ ತನತಲು ಉಳ್ಳಾಲ ಪಿನ್ನ ಮುಡಿಪು ಬ್ಲಾಕ್ ಕಾಂಗ್ರೆಸ್ ಕಾರ್ಯಕರ್ತರಂಕು ತರಬೇತಿ ಶಿಬಿರ ಮುಡಿಪುಲ್ ನಡ್ಡತ್ತು. ಮೈಕಾಲ ವಿಧಾನಸಭಾ ಕ್ಷೇತ್ರത്തെ ಅಡಿಲ್ ಬಂಡದಾಯೆ ಮುಡಿಪು ಪಿನ್ನ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ತಲಫಲು ಪಕ್ಷ ಸಂಘಟನೆ ನಿರ್ಮಿಸಿದ ನಡ್ನೆ ಲೇಸಲು ಶಾಸಕ ಖಾದರ್ ಮುಂಡಿತ್ತು 6 ಎ ಪಾರ್ಟಿಗೆ ಓಟ್ ಇಡ್ರ ಚೊಲ್ಲುವುದು ಕಾಂಟಿ ಎಲ್ಲರಿಗೂ ಓಟ್ರೆ ಹಕ್ಕು ಕಿಟ್ಟೋನು ಚೊಲ್ಲುವುದು ನಂಗಲೆ ಬಿಯಾರ. ಆ ನೆಲೆ ಪಕ್ಷತೆ ನೇದಾಕಮಾರ್ ಪಿನ್ನ ಕಾರ್ಯಕರ್ತರಂಗ ಓಟುರೆ ಪಟೇಲ್ ಬಿಟ್ಟು ಪೋಯ ಪೇರು ಮರ್ಯಾದೆ ಸೇರ್ಪಾಟ್ರೆ ಸ್ವರ ಪನ್ಯಾಕಿತ್ತು ಬಿಜೆಪಿ ರಂಗಲೆ ಹಿಕ್ಮತ್ರೆ ಸೋಪಾಟನು ಉಂಟು ಚೊಂತು. ನಾಳಿನ ಚುನಾವಣೆ ಓಟು ಮಾತ್ರ ಡಬ್ಬಿಗೆ ಹಾಕಲಿಕ್ಕೆ. ಚುನಾವಣೆ ಪ್ರಾರಂಭ ಆಗಿದೆ ಅಂತೇಳಿ ನಾವು ಇವತ್ತು ಆಲೋಚನೆ ಮಾಡಬೇಕು. ಚುನಾವಣೆ ಪ್ರಾರಂಭ ಆಗಿದೆ, ನಾಡಿದ್ದು ಅದು ಈ ಒಂದು ಪ್ರಾರಂಭದಲ್ಲಿ ನಾವು ಹೇಗೆ ಹೋಮ್ ವರ್ಕ್ ಮಾಡ್ತೇವೆ ಅದರ ರಿಸಲ್ಟ್ ಮಾತ್ರ ಚುನಾವಣೆ ದಿವಸ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ನಾವು ಈ 3 ತಿಂಗಳು ಏನು ಕೂಡ ಮಾಡದೆ ನಾಡಿದ್ದು ಚುನಾವಣೆ ಮಾರ್ಚಲ್ಲಿ ಚುನಾವಣೆ ಹೇಳಿ ಆವಾಗ ನಮ್ಗೆ ಏನು ಕೂಡ ಮಾಡಲಿಕ್ಕೆ ಆಗುವುದಿಲ್ಲ. ಸೊ ನಾವು ಏನಾದರೂ ನಾಳೆಗೆ ತಯಾರಾಗಬೇಕಾದ್ರೆ ನಾವು ಈಗಲೇ ತಯಾರಾಗಿಕೊಂಡು ಹೋಗುವಂಥ ವಿಚಾರ ಇವತ್ತು ಆಗಬೇಕು. ಚುನಾವಣೆ ಡಿಕ್ಲೇರ್ ಮಾಡಿದ ನಂತರ ನಿಮ್ಮನ್ನು ಅಷ್ಟು ಸುಲಭದಲ್ಲಿ ಆಡಳಿತ ವ್ಯವಸ್ಥೆಯಲ್ಲಿ ನಿಮ್ಮ ತಲೆ ಎತ್ತಲಿಕ್ಕೆ ಕೂಡ ಬಿಡುದು. ಎಲ್ಲ ರೀತಿಯ ಕಿರುಕುಲ, ಅದು ಇಲೆಕ್ಷನ್ ಆಫೀಸರಿಂದ, ಪೊಲೀಸ್ ಅಧಿಕಾರಿಗಳಿಂದ, ಇನ್ನಿತರಿಂದ ಎಲ್ಲ ರೀತಿಯ ಕಿರುಕುಲ ಕೊಡುವಂಥ ವ್ಯವಸ್ಥೆ. ಮನಿ ಪ್ಯಾಂಪ್ಲೆಟ್ ಇಟ್ಕೊಂಡು ಹೋದರೆ ಸೀಸ್ ಮಾಡ್ತಾರೆ, ಕಾರಲ್ಲಿ ಹಾಕಿಕೊಂಡ್ರೆ ಕೇಸ್ ಹಾಕ್ತಾರೆ, ನಿಮ್ಮ ಮನೇಲಿಟ್ಟರೆ ಕೇಸ್ ಹಾಕ್ತಾರೆ. ಏನೆಲ್ಲ ಕಿರುಕುಲ ನಮ್ಮ ಕಾರ್ಯಕರ್ತರ ಕೊಡಲಿಕ್ಕೆ ಸಾಧ್ಯ ಉಂಟಾ ಆ ಎಲ್ಲ ಕಿರುಕುಲವನ್ನು ಬಹುಶಃ ನಾಮಿನೇಷನ್ ನಾವು ಪ್ರಾರಂಭ ಆದ ನಂತರ ಈ ಒಂದು ಆಡಳಿತ ವ್ಯವಸ್ಥೆಯಲ್ಲಿ ಖಂಡಿತವಾಗಿ ಕೊಡ್ತದೆ ಅಂತ ನನಗೆ ಭಾಳ ಚೆನ್ನಾಗಿ ನನಗೆ ಗೊತ್ತಿದೆ. ಇಲೆಕ್ಷನ್ ನಿಮಗೆ ಸರಿಯಾಗಿ ಜನರನ್ನು ಜೀಪಲ್ಲಿ ತರಲಿಕ್ಕೆ ಕೂಡ ಬಿಡುವುದಿಲ್ಲ. ಸೊ ಇದನ್ನೆಲ್ಲ ಈಗಲೇ ನಾವು ಆಲೋಚನೆ ಮಾಡಿಕೊಂಡು ನಾವು ತಯಾರು ಮಾಡಿಕೊಂಡು BJP ಯಾವೆಲ್ಲ ನಮಗೆ ಅಡಚಣೆ ಇವತ್ತು ಸರ್ಕಾರದ ಆ ಸಂಸ್ಥೆ ಇಟ್ಕೊಂಡು ಮಾಡ್ತಾರೆ ಅದನ್ನೆಲ್ಲ ನಾವು ಈಗಲೇ ಆಲೋಚನೆ ಮಾಡಿಕೊಂಡು ನಮ್ಮ ಬೂತಿನಲ್ಲಿ ನಾವು ತಯಾರಾಗುವಂಥ ವಿಚಾರ ಇವತ್ತು ಆಗಬೇಕು. ಆದ ಕಾರಣ ನಾನು ಬಹುಶಃ ಇವತ್ತು ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ನಾವು ಪ್ರಪ್ರಥಮವಾಗಿ ನಮ್ಮ ವಿಚಾರವನ್ನು ತಿಳಿದರೆ ನೋಡಿ, ನಾವೊಂದು ಯುದ್ಧಕ್ಕೆ ಹೋಗುವಾಗ ನಮಗೆಲ್ಲರಿಗೂ ಕೂಡ ಇವತ್ತು ಆಯುಧ ಇಲ್ಲದಿದ್ದರೆ ಯಾರು ಕೂಡ ಯುದ್ಧ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ. ಚುನಾವಣೆ ಆಯುಧವೇ ಅದು ವೋಟರ್ ಲಿಸ್ಟ್. ಮುಡಿಪು ಬ್ಲಾಕ್ ಕಾಂಗ್ರೆಸ್ ತಲೆಮೂಪ ಪ್ರಶಾಂತ್ ಕಾಜವ ಮುಂಡಿತ್ತು. ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ತಲೆಮೂಪ ಸದಾಶಿವ ಉಳ್ಳಾಲ್, ರಾಜೀವ್ ಗಾಂಧಿ ಪಂಚಾಯತ್ ರಾಜ್ ಸಂಘಟನೆ ತಲೆಮೂಪ ಸುಭಾಷ್ ಚಂದ್ರ ಶೆಟ್ಟಿ, ಲೇಸರೆ ಮೂಪ ನಜರ್ ಸಾಬ್ ಪಟೋರಿ ಪಿನ್ನ ನೇದಾಕಮಾರ್ ಮೇಲ್ತೆನ್ನಲಿನಾರ್. ಹೈದರ್ ಕೈರಂಗಳ ಸುರುತೆ ಫಲಕ ಮುಂಡಿತ್ತು. ಅಬ್ದುಲ್ ಜಲೀಲ್ ಮೋಂಟುಗೋಳಿ ಪಿನ್ನ ಮೊಹಮ್ಮದ್ ಮುಸ್ತಫಾ ಮಲಾರ್ ಲೇಸ್ನರ್ ಪಾಟ್ಯಾರ್. ಉಚ್ಚಿಲ ಪುದಿಯ ರಹಮಾನಿಯ ಪಲ್ಲಿಲು ಮಕ್ಕಳೇ ಪ್ರತಿಭಾ ಪಂತ ಪಿನ್ನ ಜೀಲಾನಿ ನೆನಪುರೆ ஒரு ಲೇಸ್ ನಡ್ಡತು. ಈ ಲೇಸುಲು ಡಾಕ್ಟರ್ ಅಖ್ತರ್ ಹುಸೇನ್ ಮಕ್ಕಳು ವಸಿಯತ್ರೆ ಫಲಕ ಚಂತು. ಎಂಗಂತೆ ಸಮಸ್ಯೆ ಇನ್ನೆಂಗುಂ ಇಲ್ಮು ಕೊಂಡು ಪರಿಹಾರ ಕಾಣಗೂ ಸಾಧ್ಯ ಉಂಡು. ನಂಗಲೆ ತಲೆಮೆ ஒரு ಕಂಪ್ಯೂಟರ್ ಇನ್ನೆ ಪೋಲೆ ಇದು ಪಡಚವನ್ ಇನ್ಸಾನ್ಗೆ ತನ್ನೆ ಬೆಲಿಯವರು ಇನಾಮಾಯಿರುಂಟು ಏನಪೋಯ ಪಲ್ಲುರೆ ಕಾಲೇಜಿನ ಪ್ರಿನ್ಸಿಪಾಲ್ ಡಾಕ್ಟರ್ ಅಖ್ತರ್ ಹುಸೇನ್ ಅಭಿಪ್ರಾಯಪಟ್ಟದು. ಉಚ್ಚಿಲ ಪುದಿಯ ರಹಮಾನಿಯ ಪಲ್ಲಿ ಹಯಾತುಲ್ ಇಸ್ಲಾಂ ಮದ್ರಸಾ ಎಸ್ ಉಚ್ಚಿಲ್ ಪಿನ್ನೆ ರಹಮಾನಿಯ ಎಜುಕೇಷನ್ ಚಾರಿಟೇಬಲ್ ಟ್ರಸ್ಟ್ ಇದ್ರ ತರಫ್ಲು ಪುದಿಯ ರಹಮಾನಿಯ ಪಲ್ಲಿರೆ ಜಾಲ್ ಜಂಡುಲಾಲ್ ನಡ್ನೆ ಮಕ್ಕಳೇ ಪ್ರತಿಭಾ ಉತ್ಸವ ಪಿನ್ನೆ ಜೀಲಾನಿ ನೆನಪು ಇದ್ರೆ ಅಕೇರಿ ಲೇಸರಂಡು ಡಾಕ್ಟರ್ ಮುಂಡಿತ್ತು.
knowledge from cradle to grave. Since when the moment you're born till you die, you have to learn. And the Quran also challenges us: go to the depth of the seas, go to the space, study what Allah has created. So this is the importance of education. You should understand the difference between two human beings. We are all same, but only difference is your nature, your education, your qualification, the way you deal with people. That's what makes somebody superior than the other. It's not the richness, it's not your looks. I hope you understand this. Are you following me? Okay. So what I'm trying to say, tell you now, human beings are actually very weak people. We can't fly like a crow. We can't swim like a fish. We don't have claws of a lion. We don't have eyes of an eagle. And who kills the highest people who die because of who? ಉಳ್ಳಾಲ ದರ್ಗಾದ ತಲೆಮೂಪ ಅಬ್ದುಲ್ ರಶೀದ್ ಹಾಜಾರ್ ಮುಂಡಿತು ಮಕ್ಕ ಮನಸ್ಸುಲು ಉಲ್ಲೆ ಪೇಡಿರೆ ಪರ್ತು ಬರನು ಮನಸ್ಸುಲು ಶಂಶಯತೆ ಸವಾಲಾಕ್ರೆ ಮಕ್ಕಾವನು ಇಸ್ಲಾಮುಲು ಇಲ್ಮು ಪಡಿக்கிறದಕ್ಕೆ ಮಹತ್ವ ಕೊಡ್ತರು ಇಲ್ಮು ಪಡಿக்கிற நேரத்தில் ಬೆಳಕು ತರ್ತಾರೆ ದೂರ ನಿಂತು ಮುನ್ನಲ್ತೆ ಪಡಿಪು ಪಡಿಚೊಂಡೆ ಸಹಾಯಕರಿಂಟು ತಿರಿಪಾಟಿತ್ತು. ಮದ್ರಸಕ್ಕೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಎಷ್ಟು ನೀವು ಗಡದ್ದಾಗಿ ಜೋರಾಗಿ ನೀವು ಕಾರ್ಯಕ್ರಮ ಮಾಡಿದ್ದೀರಿ. ನಾವು ಸ್ವಲ್ಪ ಹೊತ್ತು ನೋಡ್ಕೊಂಡು ಹೋದ ಹಾಗೆ ಅದಕ್ಕೆ ಬಂದಾಗ ವೇದಿಕೆ ಮೇಲೆ ಆ ಮನೋಭಾವನೆ ಬದಲಾವಣೆ ಆಗ್ತದೆ. ಹಾಗೆ ನೀವು ಒಂದಿಬ್ಬರು ಇವತ್ತು ಪ್ರಶ್ನೆ ಕೇಳಿದ್ರೆ ಸಾಧಾರಣ ಜನರು ಪ್ರಶ್ನೆ ಕೇಳ್ತಾ ಇದ್ರು. ಹಾಗೆ ಮುಂದಿನ ಸಾರಿ ಯಾರಾದ್ರೂ ಬಂದು ಈ ರೀತಿ ಪ್ರಶ್ನೆ ಕೇಳಿದ್ರೆ ಪ್ರಶ್ನೆ ಮಾಡಲಿಕ್ಕೆ ನೀವು ತಯಾರಾಗಿರ್ಬೇಕು ಅಂತ ಹೇಳುವ ಮಾತನ್ನು ಹೇಳಿ ಇಸ್ಲಾಮು ವಿದ್ಯಾಭ್ಯಾಸಕ್ಕೆ ಬಹಳಷ್ಟು ಮಹತ್ತರವಾದ ಗೌರವ ಕೊಟ್ಟಿದೆ ಅಂತ ಹೇಳಿದರು. ವಿದ್ಯೆ ಕಲಿಲಿಕ್ಕೆ ಚೀನಾಕ್ಕೆ ಹೋಗಬೇಕು ಅಂತ ಪ್ರವಾದಿಯವರು ಹೇಳಿದ ಮಾತನ್ನು ಹೇಳಿದರು. ಆದ್ರೆ ಇವತ್ತು ನಮ್ಮ ಹೆಣ್ಣುಮಕ್ಕಳು ಬಹಳ ಮುಂದೆ ಬಂದಿದ್ದಾರೆ. ಬಹಳಷ್ಟು ಎಲ್ಲ ರಂಗದಲ್ಲಿ ವಿದ್ಯಾ ಶೈಕ್ಷಣಿಕ ರಂಗದಲ್ಲಿ ಮುಂದುವರೆದಿದ್ದಾರೆ. ಹುಡುಗರು ಸ್ವಲ್ಪ ಸಂಖ್ಯೆ ಕೆಳಗೆ ಬರ್ತಾ ಇದೆ. ಹಿರಿಯರಾಯ ಪೋಕರ್ ಕುഞ്ഞി പിന്നെ കുഞ്ഞ് അഹമ്മദ് ഇങ്ക് ഈ ലേസിൽ ചമ്മന നടുത്ത് പല്ലിരെ ബെലെ ഉസ്താദ് അക്ബർ സാദി ദുആ ആക്കിത്ത് പല്ലിരെ തലമുപ്പ അബ്ദാസ് ഹാദി മജಲ್ ಮೇಲ್ತೆನೆರೆ ತಲೆಮುಪ್ಪಾಯಿತಿಂತು ಜೆಡಿಎಸ್ ನೇತಾವು ಹೈದರ್ ಪರ್ತಿಪಾಡಿ ಪಲ್ಲಿರೆ ಜನ್ನಾಮತೆ ತಲೆಮುಪ್ಪ ಯುಬಿ ಮೊಹಮ್ಮದ್ ಮದನಿ ಹಜ್ ಟೂರ್ಸ್ರೆ ತಲೆಮುಪ್ಪ ಸಿಎ ಮಜೀದ್ ಅಲ್ ಮುಬಾರಕ್ ಬೆಲೆ ಪಲ್ಲಿರೆ ತಲೆಮುಪ್ಪ ಯಹಿಯಾ ಕೆಬಿ ಹಿರಿಯ ವ್ಯಕ್ತಿ ಅಬ್ಬಾಸ್ ಫೆರಿಬೈಲ್ ನೇತಾವು ಹಿದಾಯತ್ ಉಚ್ಚಿಲ ಪಿರಾಕ ತಲೆಮುಪ್ಪಾಯೆ ಅಬ್ದುಲ್ ಸಲಾಂ ಹಮೀದ್ ಅಹಮದ್ ಬಾವ ಉಚ್ಚಿಲ್ ಅಜೀಜ್ ಅಸಲಾಮಿ ಬೆಲೆಬಿಂದ ರೈತು ಮೇಲ್ತೆನೆರಿದ್ದಾರೆ. ಪಲ್ಲಿರೆ ಸುರುತೆ ಕಾರ್ಯದರ್ಶಿ ಅಬ್ದುಲ್ ಸಲಾಂ ಉಚ್ಚಿಲ್ ಸುರುತೆ ಫಲ್ಕ ಮುಂಡಿತು ಮೇಲ್ತೆನೆರೆ ಲೇಸ್ರೆ ಪಿನ್ನೆ ಮೌಲಾನಾ ಇಪಿ ಅಬುಬಕರ್ ಕಾಸಿನಿ ಪತ್ತನಾಪುರಂ ಎಲೆ ವಾಲ್ ನಡ್ಡುತ್ತು. நரிங்கான பஞ்சாயத்தில் ராஜீவா சொல்கிறாரு கல்லினே 27 வருஷத்தில் கிளார்க் ஐத்து மேனத்தை தொண்டிந்து ಅಲ್ಲಿಪ್ಪ ಬೆಲೆ ಸೊರ ಪನಿಕ್ಕೆ ಸರ್ಕಾರ ಆಯ್ಕೆ ಹಾಕಿರು ಅಂಗನೆ ತಿಕ್ಕಮತ್ತಿಗೂ ஒரு கல்பு நிறைஞ்ச ஒரு லேசு நரிங்கான பஞ்சாயத்தில் நடுத்து ಕಲಿನಿ 27 ವರ್ಷದಲ್ಲಿ ಪಂಚಾಯತ್ಲೆ ಕ್ಲಾರ್ಕ್ ಐಟ್ ಗ್ರಾಮತೆ ಆಲ್ಮಾರ್ಗ್ ಸರ್ಕಾರತೆ ಸವಲತ್ತು ಕಿಟ್ಟೋಗ್ ಬೇನ್ಮಾಯಿತ್ತು ಮೇನತಾಕಿರು ಇಪ್ಪ ಬೆಲೆ ಸ್ಥಾನಕ್ಕೆ ಎತ್ತಿರು ಈ ಸೊರ ಪನಿಲು ಪೇರು ಬರಟ್ಟು ಇಪ್ಪ ಬೆಲ್ಮೋ ಪಂಚಾಯತ್ಗೆ போயெங்கும் ಕೊರಿಯ ನಾಲ್ ನರಿಂಗಾನ ಪಂಚಾಯತ್ ವಿಳಿಪಾಟ್ರಂಟು ನರಿಂಗಾನ ಗ್ರಾಮ ಪಂಚಾಯತ್ರಿ ಜಡ್ಡಾಮತೆ ತಲೆಮುಪ್ಪ ನವಾಜ್ ಕಲ್ಲರ ಕೋಡಿ ಚೊಂತು. ನರಿಂಗಾಣ ಗ್ರಾಮ ಪಂಚಾಯತ್ಲಿ 27 ವರ್ಷ ಕ್ಲಾರ್ಕ್ ಆಯ್ತು ಮೇನತ್ತೆಡ್ತೆ ಇಪ್ಪ ಸರ್ಕಾರತೆ ಬಿ ಗುಂಪ್ರೆ ಸೊರ್ತೆ ಆಲಾಯ್ಟ್ ಬೆಲ್ಮಾ ಗ್ರಾಮ ಪಂಚಾಯತ್ ಸೊರಪನಿ ಎಡ್ಕೋಗಿ ಪೋಂಡಿ ಡಿ ರಾಜೀವ ಎಲ್ಗ್ ನರಿಂಗಾಣ ಗ್ರಾಮ ಪಂಚಾಯತ್ ಹಾಲ್ ನಡ್ನೆ ಚಮ್ಮನತ್ತಲು ಅಯಲ್ಮುಂಡಿತ್ತು. ಗಿಂತ ಮುಖ್ಯವಾಗಿ ಸಿಗುವುದು ಸಿಬ್ಬಂದಿಗಳು. ರಾಜೀವ್ರವರನ್ನು ನಮ್ಮ ಗ್ರಾಮಸ್ಥರು ನಾನು ನೋಡಿದ ಮಟ್ಟಿಗೆ ಯಾರು ಕೂಡ ಬೈದದ್ದನ್ನು ನಾನು ನೋಡಲೇ ಇಲ್ಲ. ಯಾಕಂದರೆ ಅಷ್ಟು ಮುಗ್ಧರಾಗಿ ಪ್ರೀತಿಯಿಂದ ಜನರು ಬಂದರೆ ಅಷ್ಟೇ ಸಂಯಮದಿಂದ ತಾಳ್ಮೆಯಿಂದ ಅವರಿಗೆ ಉತ್ತರ ಕೊಟ್ಟು ಅವರನ್ನು ಕಲಿಸ್ತಿದ್ದಂತಹ ಒಬ್ಬ ವ್ಯಕ್ತಿ. ಆ ಕಾರಣದಿಂದಲೇ ಅವರು 27 ವರ್ಷ ಇಲ್ಲಿ ಸೇವೆ ಮಾಡಲು ಕಾರಣ ಆಗಿದೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆಪಡ್ತಾ ಇದ್ದೇನೆ. ಯಾಕಂದರೆ ಕೆಲವು ವ್ಯಕ್ತಿಗಳು ಕೆಲವು ಸಮಸ್ಯೆಗಳು ನಡೆದು ಬಂದಂತಹ ಸಂದರ್ಭದಲ್ಲಿ ಕೂಡ ಅವರಿಗೆ ಬೇರೆ ಪಂಚಾಯತಿನ ಕಡೆ ಹೋದರೆ ಅರ್ಜಿಗಳು ಅವರಿಂದಲೇ ಬರೆಸ್ತಾರೆ, ಹೆಚ್ಚಿನ ಗ್ರಾಮಸ್ಥರು ಬಂದರೆ. ಆದರೆ ನಮ್ಮ ಪಂಚಾಯತಲ್ಲಿ ಯಾರೇ ಬಂದರೂ ಅವನು ಎಷ್ಟು ಪ್ರಭಾವಿ ವ್ಯಕ್ತಿಯಾಗಿರಲಿ, ಎಷ್ಟೇ ಮಧ್ಯಮ ವರ್ಗದವನಾಗಿರಲಿ ಅಥವಾ ಎಷ್ಟೇ
ಕೆಳಗಿನ ವ್ಯಕ್ತಿಗಳಾಗಿರಲಿ ಎಲ್ಲರನ್ನು ಒಂದೇ ರೀತಿಯಲ್ಲಿ ಸಮಾನತೆಯಿಂದ ಕಂಡು ಅವರಿಗೆ ಅರ್ಜಿಯನ್ನು ಬರೆದು ಬೇಕಾದಂತಹ ದಾಖಲೆಗಳನ್ನು ಅದನ್ನಿದ್ದರೆ ಅದರಲ್ಲಿ ಇಲ್ಲದಿದ್ದರೆ ಅದನ್ನು ಹೇಳಿ ಅದನ್ನು ತರಿಸಿ ಅದನ್ನು ಬೇಕಾದ ರೀತಿಯಲ್ಲಿ ಅರ್ಜಿಯನ್ನು ಕಡತಕ್ಕೆ ಇಡುವಂತಹ ಕೆಲಸವನ್ನು ಬಹಳ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದರು. ಕೆಲವು ವಿಷಯಗಳಲ್ಲಿ ನಾವು ಏನೋ ನಿಮಗೆ ಮಾತಾಡಿರಬಹುದು, ಆದರೆ ದಯವಿಟ್ಟು ಅದನ್ನು ಮನಸ್ಸಲ್ಲಿ ಇಡದೆ ಏನೋ ಅದು ನಮ್ಮೆಲ್ಲರ ಉತ್ತಮ ಬಾಂಧವ್ಯಕ್ಕೆ ಯಾವುದೇ ತೊಂದರೆ ಬರದ ರೀತಿಯಲ್ಲಿ ಅದಕ್ಕೆ ಕ್ಷಮೆಯನ್ನು ಕೂಡ ನಾನು ರಾಜೀವ್ರ ಹತ್ರ ಈ ಒಂದು ಸಂದರ್ಭದಲ್ಲಿ ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಗ್ರಾಮ ಪಂಚಾಯತ್ ತಲೆಮುಪ ಶೈಲಜಾ ಶೆಟ್ಟಿ ಲೇಸ್ರಿ ತಲೆಮುಪಾಯಿ ತಿಂತು ಪಂಚಾಯತ್ರಿ ಪಿರಾಕ್ರೆ ತಲೆಮುಪಾಯಿ ಇಸ್ಮಾಯಿಲ್ ಮೀನಂಕೋಡಿ, ಮೊಹಮ್ಮದ್ ಪಾರೆ, ಜೋಸೆಫ್ ಕುಟಿನ್ನ, ಅಬ್ದುಲ್ಲಾ ಕೊಡಿಂಚಿಲ್, ಹಿರಿಯ ಆಲಾಯಿ ಚಂದ್ರಹಾಸ ಶೆಟ್ಟಿ ಮೋರ್ಲ, ಮೊಂಟೆಪದು ಪಬ್ಲಿಕ್ ಸ್ಕೂಲ್ ಕಮಿಟಿರೆ ತಲೆಮುಪ್ಪ ಅಬ್ದುಲ್ ಜಲೀಲ್ ಮೋಂಟುಗೋಲಿಂಗ ಬೆಲೆಬಿರ್ನ ರೈಟ್ ಮೇಲ್ತೆಲೆನಿಲ್ಲಾರು. ಪಂಚಾಯತ್ರೆ ಅಭಿವೃದ್ಧಿ ಅಧಿಕಾರಿ ರಜನಿ ಬಿರ್ನರ್ಗ್ ಮರ್ಹಬ ಚಂತು, ಲತೀಫ್ ಕಾಪಿಕಾಡ್ ನನ್ನಿ ಚಂತು, ಕಾರ್ಯದರ್ಶಿ ನಳಿನಿ ಏಕೆಲೇಸ್ ನಡಪಾಟಿತು. ಕಾರ್ಯನಿರತ ಪತ್ರಕರ್ತರ ಸಂಘ ರಾಜ್ಯತೆ ಸದಸ್ಯಾಯಿ ಜಗನ್ನಾಥ್ ಶೆಟ್ಟಿ ಬಾಲ ಎಲೆ ಮೂಪತನತ್ತೆ ರಂಗಚಾವಡಿಯ ತರಫಲು எல்லா வருஷம் ஒரு லேஸ் நடக்குது அங்கே ஒரு லேஸ் ಈ ವರ್ಷ நடந்து இதில் சாதகரங்கு ಪ್ರಶಸ್ತಿ ಕೊಡ್ಕಿರೋ ಲೇಸು ಇಂತು ರಂಗಚಾವಡಿರೆ ತರಫುಲ್ ನಡ್ಕರೆ ವರ್ಷತೆ ಜಲ್ಸ್ ಸುರತ್ಕಲ್ ಬಂಟರ ಭವನത്തിൽ ನಡೆದು ಲೇಸಲಿ ಹಿರಿಯ ಸಾಹಿತಿ ಜಾನಪದ ಸಂಶೋಧಕಾಯಿ ಮುದ್ದು ಮೇಡು ಬೆಲ್ಲೆ ಏಲ್ಗ್ ರಂಗಚಾವಡಿ ಪ್ರಶಸ್ತಿ ಕೊಟ್ಟು ಆಧರಿಸಿದರು. ಹಿರಿಯ ರಂಗಕರ್ಮಿ ಸಂಜೀವ ದಂಡಕರಿ ಮೇಲ್ತೆನೆಲ್ ರೇಸಿಗೆ ತೊಡಕ ಕೊಟ್ಟದು. ಅದರ ಪಿನ್ನಾಯಲ್ ಮುಂಡಿತ್ತು ಪತ್ರಕರ್ತ ಜಗನ್ನಾಥ ಶೆಟ್ಟಿ ಬಾಲ ಎಲ್ ಮೂಪತನത്തിൽ ರಂಗಚಾವಡಿ ಸಂಘಟನೆ ಕಲಿഞ്ഞ് 23 വർഷത്തിൽ കല സാഹിത്യ പിന്നെ സാംസ്കൃതിക രംഗത്ത് മേനത്ത് ആക്കിയിട്ട് വന്നത്. ಅದೆತ್ತರಮ ಚೆರಿಯ ಬೆಲೆಯ ಕಲಾವಿದರಂಕ್ ಸಂಘ ಕೈಪಿಡಿಸಿ ಮುನ್ನಲ್ ಕೊಂಡೊಯ್ಯರುಂಟು ಚಂತು ಕಾರ್ಮಿಕ ಬಣ್ಣಗ ಒಂಜಿ ಕಾಂತಾಬಾರ ಪುದಾಬಾರ ಪುಟ್ಟ ಇಲ್ಲು ಅವಲ್ತ ಆಕಲೇನು ಪೆದ್ದನಾಗ ಆಗಲ ಅಪ್ಪ ಬಾಜಲು ಬೋಡದಿನ ತೋರ್ದಿನ ಆ ಎಲ್ಲ ಉಗ್ಗೆಲು ಪಕ್ಕ ಒಂಜಿ ವರ್ಷ ದುಂಬು ಆ ಪೆದ್ದನಾಗ ದುಂಬುದಕ್ಕಲು ನೇಲೆ ಪಾಡ್ದು ಸೆರಂಗ್ ಪಾಡೊಂದೆತ್ತಿನ ಆ ತಾಟಕೆದ ಒಂಜಿ ವರ್ಷ 1000 ವರ್ಷ ದುಂಬುದ ಮರ ಅವಳು ಇತ್ತೆಲ ಜೀವಂತವಾದ ನಮ್ಮ ಕಣ್ಣೆದುರುಡುಂಡು ಅವನು ಪೂರ ಅಧ್ಯಯನ ಮಲ್ತದು ನಮ್ಮ ಮೂಡುಬೆಲೆ ಆರು ಭಾರಿ ಶೋಕರು ಪುಸ್ತಕ ಬರೀತಾರೆ ಅಂಚಿನೇ ಅಲ್ತ ಒಂಜಿ ಪವಿತ್ರ ಬಣ್ಣಗ ಒಂಜಿ ನಾಗ ಬ್ರಹ್ಮದೇವಿಯರು ಬಂದು ಬಣ್ಣಗ ಅವು ಕಲ್ಲು ತನ್ನಾತಿಗೆ ಉಂಡಾತಿನ ಒಂಜಿ ನಾಗನ ಕಲ್ಲು ಉಂಡಾದು ಐದು ಬ್ರಹ್ಮನ ಉಂಡು ಬಂದು ಐದು ಉಂಡು ಅಂಚಿನ ರಡ್ಡು ಮೇಟ್ಲ ದೇವರ ಭಾವಚಿತ್ರ ಉಂಡು ಅಂಚಿನೊಂಜಿ ಬಣ ಸಾಧಾರಣ ನಮ್ಮ ಕುಡ್ಲದ ತುಪ್ಪುಣ ದಕ್ಷಿಣ ಉಪ್ಪುಣ ಭಾರಿ ಅಪರೂಪ ಅಂಚಿನ ಒಂದು ಜಾಗದ ಅಧ್ಯಯನ ಮತ್ತು ಪವಿತ್ರ ಜಾಗದ ಅಧ್ಯಯನ ಮತ್ತು ಜನಗಳಿಗೆ ತೀರ್ಪಾದಿನ ಅಂಚಿನ ಮಲ್ಲ ವ್ಯಕ್ತಿ ನಮ್ಮ ಮೂಡುಬೆಲ್ಲೆ ಅದೇನು ಸನ್ಮಾನ ಮಲ್ಪನೆ ಈ ಸಂದರ್ಭ ಭಾರಿ ಸಂತೋಷ ಆಪುಂಡು. ಪ್ರಶಸ್ತಿ ಮೂಡುಬೆಲ್ಲೆ ಮುಂಡಿತು ಹೈಸ್ಕೂಲ್ ದಾಟಿತು ಒಂದೇ ಸಮಯ ನಾವು ಭಾರಿ ಏಕಮಂಡಲದ ಕಡೆ ಭಾರಿ ನಾಟಕಲಾವಂತ ಬಯ್ಯಮಲ್ಲಿಗೆ ನಾಟಕ ಅದಕ್ಕೆ ಸುರು ಮಾತ ಒಂಜಿ ಬಹುಶಃ ನಾಯಕಿನ ಗುವೆಲು ಪಾಡ್ ನಂಚಿತ್ತಿನ ದ್ರೋಹ ಮುನ್ಮಲ್ಪ ನಂಚಿತ್ತಿನ ಆ ಸಂದರ್ಭ ಆದಿಪ್ಪಡು ಆ ಪಾತ್ರ ಮಲ್ತಂತೀನಿ ಯಾನು ಆ ಸ್ಪಿರಿಟೆಡ್ ಪಾಡ್ಲಿಕ್ಕೆ ಒಂಜಿ ಆಕ್ಷನ್ ಮಲ್ಪಡಿತ್ತಾನೆ. ಕೆಪಿಸಿಸಿ ಸುರುತೆ ಕಾರ್ಯದರ್ಶಿ ಇನಾಯತ್ ಅಲಿ, ಗಿರೀಶ್ ಎಂ ಶೆಟ್ಟಿ ಕಟೀಲು, ವಿಕೆ ಸಂಸ್ಥೆಯ ತಲೆಮುಪ್ಪ ಕರುಣಾಕರ ಎಂ ಶೆಟ್ಟಿ ಮಧ್ಯಗೊತ್ತು, ಪಿಕ್ಚರ್ ನಿರ್ಮಾಪಕ ವಾಸುದೇವ ಎಸ್ ಚಿತ್ರಾಪು, ಪಿಕ್ಚರ್ ಕಲಾವಿದ ಸುಮನ್ ರೈ, ಲಕ್ಷ್ಮಿ ಕಿಶೋರ್ ಡಿ ಶೆಟ್ಟಿ, ಸುರತ್ಕಲ್ ಬಂಟರ ಸಂಘದ ತಲೆಮುಪ್ಪ ಸುಧಾಕರ ಎನ್ ಪೂಂಜ, ಆನಂದ ಎನ್ ಕುಂಪಲ, ಶ್ರೀ ಡೆವಲಪರ್ಸ್ ರೆದನಿ ಗಿರೀಶ್ ಎಂ ಶೆಟ್ಟಿ ಕಟೀಲು, ಕಿಶೋರ್ ಕೊಟ್ಟಾರಿ, ಹಿರಿಯ ರಂಗಕರ್ಮಿ ವಿಜಿ ಪಾಲ್, ಬಾನೆಕರ ರಮಾನ ಶೆಟ್ಟಿ ಬೈಕಾಡಿ ಇಂಗ ಮೇಲ್ತೆನೆಲಿನಾರ್. ನಿತೇಶ್ ಶೆಟ್ಟಿ ಎಕ್ಕಾರ್ ಲೇಸ್ ನಡಪಾಟಿತು. ಹರೇಕಳ ಗ್ರಾಮ ಪಂಚಾಯತ್ಗೆ ಬಾವಲಿಗುರಿಲು புதிய கட்டுவான உண்டாயிரு. மினி விதானசௌதத்தை போல மேலே கட்டுவான தொடக்க பண்டு திங்கள் 5 ತಾರೀಕು நடக்குது உடைகு பிராக்ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಂಡು ಅಂಗನೆ ತಿಕ್ಕಮತ್ತುಗೂ ಕಟ್ಟುವಾಂದೆ ಸ್ವರ ಪಂದಿರೆ ಶಾಸಕ ಯುಟಿ ಖಾದರ್ ನೋಕಿತ್ತು. ಹರೇಕಳ ಗ್ರಾಮ ಪಂಚಾಯತ್ರೆ ಪುದಿಯ ಕಟ್ಟುವಾನ ಬಾವಲಿಗುರಿಲಿ ಎಂಚಿ ನಿಂಡ್ರು. ಮಿನಿ ವಿಧಾನಸೌಧത്തെ ಮಾದರಿಲುಳ್ಳೆ ಈ ಕಟ್ಟುವಾನತ್ತೆ பிராக்ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ தொடக்க கொடுக்குರು. 5 ತಾರೀಕು நடக்கிற ಲೇಸಿಲು ಸಿದ್ದರಾಮಯ್ಯ ಮುಟ್ಟತ್ತು ನೋಕೋಗು ಗ್ರಾಮತೆ ಆಲ್ಮರ್ ಕಾತೊಂಡುಲ್ಲಾರು. ಕಟ್ಟುವಾನತೆ ಸ್ವರ ಪಂದಿರೆ ಶಾಸಕ ಖಾದರ್ ನೋಕಿತ್ತು
ಲೇಸ್ ಎಂಗನ ನಡಕೋನು ಚಲೂರು ವಿಷಯത്തിൽ ಪಂಚಾಯತ್ ಸದಸ್ಯರಂಕು ತೆರಿಪಾಟಿತು. ಈಗ ಯಾವುದು ಆಗ್ತಾ ಇದೆ, ಇನ್ನು ಮುಂದಕ್ಕೆ ಯಾವುದು ಆಗಬೇಕು, ಈ ಸಂಬಂಧಪಟ್ಟಾಗೆ ಸ್ಥಳ ವೀಕ್ಷಣೆ ಮತ್ತು ಅಭಿವೃದ್ಧಿಯ ಆ ಒಂದು ಕೆಲಸಗಳ ವೀಕ್ಷಣೆ ನಾವು ಮಾಡಿಕೊಂಡು ಅರೆಕೆಲ ಗ್ರಾಮ ಪಂಚಾಯತ್ಗೆ ಬಂದಿದ್ದೇವೆ. ಅರೆಕೆಲ ಗ್ರಾಮ ಪಂಚಾಯತ್ ಮುಂದಿನ ದಿನಗಳನ್ನು ಮಾದರಿಯಾದ ಗ್ರಾಮ ಪಂಚಾಯತ್. ಬಹುಶಃ ಇಲ್ಲಿ ಅರೆಕೆಲದಿಂದ ನಮ್ಮ ಬೆಂಗಳೂರು ಹೈವೇಗೆ ಸಂಪರ್ಕಿಸುವಂಥ ಅಡ್ಡಿಯಾರಿಗೆ ಇವತ್ತು ನೇರವಾಗಿ ಬ್ರಿಡ್ಜ್ ಕಮ್ ಸೇತುವೆ ಕೆಲಸ ಕಾರ್ಯ ಇವತ್ತು ನಡೀತಾ ಇದೆ. ಅರೆಕೆಲ ಗ್ರಾಮ ಪಂಚಾಯತ್ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ರಾಜ್ಯದಲ್ಲಿ ಮಾದರಿಯಾದ ಒಂದು ಗ್ರಾಮ ಪಂಚಾಯತ್ನ ಕಟ್ಟಡ. ಈ ಒಂದು ಗ್ರಾಮಕ್ಕೆ ಸುಸಜ್ಜಿತವಾದ ಆಸ್ಪತ್ರೆ, ಭವಿಷ್ಯದ ಘನತೆಗೆ ಸಂಬಂಧ ಪಟ್ಟಾಗಿ ಬೇಕಾದಂಥ ಆ ಸವಲತ್ತುಗಳನ್ನು ಘನತ್ಯಾಜ್ಯ ಘಟಕ, ಇವತ್ತು ಕಾಲೇಜ್ ಮತ್ತು ಶಾಲೆಗೆ ಶೈಕ್ಷಣಿಕ ಸಂಬಂಧಪಟ್ಟಾಗೆ ಎಲ್ಲ ರೀತಿಯ ಒಂದು ಮೂಲಭೂತ ಸೌಕರ್ಯ ಉಳ್ಳಂಥ ಗ್ರಾಮ ಇದು ಮುಂದಿನ ದಿನಗಳಲ್ಲಿ ಆಗ್ತದೆ. ಬಹುಶಃ ಗ್ರಾಮ ಪಂಚಾಯತ್ನ ಅಧ್ಯಕ್ಷರು, ಸರ್ವ ಸದಸ್ಯರಿಗೂ, ಇದಕ್ಕೆ ಪ್ರತಿಯೊಬ್ಬರಿಗೂ ಮತ್ತು ಊರವರಿಗೆ ನನ್ನ ವಿಶೇಷವಾದ ಶುಭಾಶಯ ನಾನು ಸಲ್ಲಿಸ್ತೇನೆ. ಇವರೆಲ್ಲ ಸಹಕಾರ ಮತ್ತು ನೇತೃತ್ವ ಮೂಲಕ ಇದಾಗಲಿಕ್ಕೆ ಇವತ್ತು ಸಾಧ್ಯವಾಗ್ತದೆ. ಈ ಒಂದು ಸಂಬಂಧಪಟ್ಟಾಗೆ ವೀಕ್ಷಣೆ ಮಾಡಿಕೊಂಡು ಈ ಪ್ರದೇಶ ಕೂಡ ಬಂದು ಈ ಒಂದು ಬ್ರಿಡ್ಜ್ ಕಮ್ ಬ್ಯಾರೇಜಿನ ಒಂದು ಸಮೀಕ್ಷೆ, ಇಲ್ಲಿನ ಮುಂದಕ್ಕೆ ಆಗಬೇಕಂತ ಕೆಲವೊಂದು ಸಂರಕ್ಷಣಾ ಕಾಮಗಾರಿಗಳು ಮತ್ತು ನಮಗೆ ಬರುವಂಥ ಒಂದು ಅಪ್ರೋಚ್ ರಸ್ತೆ, ಈ ಕಡೆಯಿಂದ ಮಾತ್ರ ಅಲ್ಲ ಆ ಕಡೆಯಿಂದಲೂ ಕೂಡ ಆ ರಸ್ತೆ ಇಲ್ಲ, ತಾತ್ಕಾಲಿಕವಾಗಿ ಮಾತ್ರ ಕೆಲಸ ಮಾಡಲಿಕ್ಕೆ ಅಲ್ಲಿ ಅವರು ಪರ್ಮಿಷನ್ ತಗೊಂಡು ಮಾಡಿದ್ದು. ಅದಕ್ಕೆ ಅಲ್ಲಿಯೂ ಕೂಡ ಆ ಜಾಗ ಮಾಡಿಕೊಂಡು ಆ ಒಂದು ರಸ್ತೆ ಕೂಡ ಇವತ್ತು ಆಗಬೇಕು. ಇಲ್ಲಿ ಕೂಡ ಬರೀ ಕಚ್ಚವಾದ ರಸ್ತೆ ಇದೆ, ಸೊಸೈಟಿ ರಸ್ತೆಗೆ ಪ್ಲ್ಯಾನ್ ಮಾಡಿಕೊಂಡು ಎಸ್ಟಿಮೇಟ್ ಮಾಡಿಕೊಂಡು ಮುಂದಿನ ದಿನ ಅದಕ್ಕೆ ನಾವು ಇವತ್ತು ಅನುಷ್ಠಾನ ಮಾಡ್ತೇವೆ. ಅದರ ಜೊತೆಯಲ್ಲಿ ಇಲ್ಲಿಯ ಕಿರಿಯರು, ನಮ್ಮ ವಲಯ ಅಧ್ಯಕ್ಷರು, ಪಂಚಾಯತ್ ಅಧ್ಯಕ್ಷರು, ಮಾತಾ ಸದಸ್ಯರು, ಇನ್ನಿತರ ಸದಸ್ಯರುಗಳು, ಇನ್ನಿತರ ವಾರ್ಡ್ ಮಟ್ಟದ ಕೆಲವರು ಕೆಲಸ ಕಾಮಗಾರಿ ಕೊಟ್ಟಿದ್ದಾರೆ. ಅದನ್ನು ಕೂಡ ವೀಕ್ಷಣೆ ಮಾಡಿ ಆದ್ಯತೆ ಮೇಲೆ ಅದನ್ನು ನಾನು ಬಿಡುಗಡೆ ಮಾಡ್ತಾ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಈ ನೇರத்துக்கு ಹರೇಕಳ ಗ್ರಾಮ ಪಂಚಾಯತ್ ತಲೆಮುಪ ಬದ್ರುದ್ದೀನ್ ಫರೀದ್ ನಗರ, ಮೈಕಾಲ ತಾಲೂಕ್ ಪಂಚಾಯತ್ ಪಿರಾಕರ ಸದಸ್ಯ ಮುಸ್ತಫಾ ಮಲಾರ್, ಹರೇಕಳ ಕಾಂಗ್ರೆಸ್ ತಲೆಮುಪ ಬಶೀರ್ ಉಂಬುದ, ಗ್ರಾಮ ಪಂಚಾಯತ್ ಸದಸ್ಯರಾയി ಅಬ್ದುಲ್ ಮಜೀದ್ ಎಂಪಿ, ಮೊಹಮ್ಮದ್ ರಫೀಕ್, ಅಬ್ದುಲ್ ಸತ್ತಾರ್ ಬಾವಲಿಗುಲಿ, ಮೊಹಮ್ಮದ್ ಹನೀಫ್, ಅನೀಸಾ, നേതാക്കന്മാരെ ജക്കറിയ മലാർ, പിന്നെ കോൺട്രാക്ടർ ഇംതിയാസ് ഇന്നാർ. ಎಲ್ಲರಿಗೂ ಅಂಗಲ್ದೇ ಆಯ ஒரு ಹಕ್ಕುಂಡು, അങ്ങനെ ತಿಕ್ಕೊಂಬತ್ತು ಮಕ್ಕಗೂ ஒரு ಹಕ್ಕುಂಡು. ಈ ಮಕ್ಕಳೇ ಹಕ್ಕರೆ ವಿಷಯದಲ್ಲಿ ತೆರಿಪಾಟ್ರಿ ஒரு ಲೇಸು ಸೈಯದ್ ಮದನಿ ಸ್ಕೂಲ್ ಹಳೆಕೋಟೆಯಲ್ಲಿ ನಡೆದು ಈ ಲೇಸಿಲು ಉಳ್ಳಾಲ್ತ ಎಸ್ಐ ಮಕ್ಕಗೂ ಹಕ್ಕರೆ ವಿಷಯದಲ್ಲಿ ಪಲಕ ಚಂತು. ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ ಅಡಿಲುಲ್ಲೆ ಹಳೆಕೋಟೆರೆ ಸೈಯದ್ ಮದನಿ ಸ್ಕೂಲ್ ಮಕ್ಕಳೇ ಹಕ್ಕರೆ ತಿಂಗಳ ಲೇಸ್ ನಡೆದು. ಉಳ್ಳಾಲ ಪೊಲೀಸ್ ಸ್ಟೇಷನ್ ರೇ ಎಎಸ್ಐ ಮನ್ಸೂರ್ ಅಲಿ ಮುಂಡಿತ್ತು ಇನ್ನത്തെ ಮಕ್ಕ ಮುನ್ನಲ್ತುಗು ನಂಗಲೆ ದೇಶ നടപ്പട്ടങ്ങായിരാറ്. മക്ക എപ്പോഴും ಕಾನೂನು ಪೋಲೆಮೆ നടക്കുന്നു, ಅರ್ಸ ದೂರ ಬೇಕನು. ಬಸ್ಸಲ್ಲಿ പോകുമ്പോൾ ಲಾಯ್ಕ ಗೊತ್ತೀರ, ಬೆಲೆ ಬೆಲೆ ರಾಯತ್ತಿಗೆ പോയെങ്കിൽ അവിടെ തെരു കടക്കുക ഇല്ലെങ്കിൽ ಪೊಲೀಸ್ ರಂಗಲೆ ಸಹಾಯ എടുക്കുന്നു. ഇങ്ങനെ ಮಕ್ಕಳು ಬೆನ್ಮಾಯಿ ಬಿಸത്തിൽ ತೆರಿಪಾಟಿತ್ತು. ರಿಟರ್ನ್ ತೆಗಿತಾರೆ, ಒಮ್ಮೆಲೆ ರಿಟರ್ನ್ ಹಿಂದೆಗಡೆ ತೆಗಿತಾರೆ. ಹಿಂದೆ ಹೀಗೆ ಟರ್ನ್ ಮಾಡಬೇಕಿದ್ರೆ ಆ ಕಡೆಯಿಂದ ಬರ್ತಕ್ಕಂಥ ಸ್ಪೀಡ್ ಆಗಿ ಬಂದ ಒಂದು ವಾಹನ ಅದಕ್ಕೆ ಹೊಡೆಯುತ್ತೆ, ಹೊಡೆದು ಅಪಘಾತ ಸಂಭವಿಸುತ್ತೆ, ಗಂಭೀರ ಗಾಯಗಳಾಗುತ್ತೆ. ಅದಕ್ಕೋಸ್ಕರ ನೀವು ಇಂತಹ ವಿಚಾರಗಳನ್ನು ಗಮನವಿಟ್ಟು ಆಲಿಸುವುದರ ಜೊತೆಗೆ ನಿಮ್ಮ ಹೆತ್ತವರಿಗೆ ಈ ಮಾಹಿತಿಯನ್ನು ತಿಳಿಸಬೇಕು. ಒಂದು ಬಾರಿ ನಾವು ಪ್ರಕರಣ ಕೇಸ್ ಆಗ್ತಾ ಇರಬೇಕಿದ್ರೆ ಒಂದು ಗಂಡ ಮತ್ತು ಹೆಂಡತಿ ಮೋಟರ್ ಸೈಕಲಲ್ಲಿ ಬರ್ತಾರೆ, ಒಬ್ರು ಗಂಡ ಮತ್ತು ಹೆಂಡತಿ ಬರ್ತಾ ಇರಬೇಕಿದ್ರೆ ಪೊಲೀಸ್ನವರನ್ನು ನೋಡ್ತಾರೆ. ನೋಡಿ ಹೆಂಡತಿ ಹಿಂದೆ ಬೈಕಿನ ಹಿಂದೆ ಕೂತಿರ್ತಾರೆ. ಅವ್ರು ಹೇಳ್ತಾರೆ, ನೋಡಿ ಅಲ್ಲಿ ಪೊಲೀಸ್ನವರಿದ್ದಾರೆ, ಹೆಲ್ಮೆಟ್ ಹಾಕಬೇಕಂತೇಳಿ ಅವ್ರ ಕೈಯಲ್ಲಿ ಹೆಲ್ಮೆಟ್ ತೆಗೆದು ಗಂಡನ ತಲೆಗೆ ಇಡ್ತಾರೆ. ಕೂಲೆ ಬೆಲೆ ಮಾಟ್ರು KMK ಮಂಜನಾಡಿ ಮುಂಡಿತ್ತು ಎಲ್ಲಾ ಸಂಸ್ಥೆರಂಗ ಇಂಗಂತೆ ಲೇಸ್ ಮೈಕಾಲ ಬೋಲ್ತೆ ಜಾಗೆಲ್ಲ ನಡಪಾಟ್ರಾರು. ಆಯ್ಗಿಪ್ಪ ನಂಗಲೆ ಸ್ಕೂಲ್ ಲೇಸ್ ಬೆಚ್ಚಿತ್ತು ಮಕ್ಕಳಿಗೆ ಜಾಗ್ರತೆ ಹಾಕೋಗಿ ಮುನ್ನಲ್ಲಿ ಬಂದರಾರು. ಇಂಗಂತೆ ಲೇಸ್ಗೆ ಪೊಸಕೂಲರೆ ಕೈ ಸೇರ್ಪಾಟಿಯದು ಕೊಸಿರೆ ಬಿಸಾಯ ಅಂಟು ಅಯಚಂತು. ಕೈಂಡ್ನೆಸ್ ಚಾರಿಟಿ ಸರ್ವಿಸ್ ರೇ ತಲೆಮುಪ್ಪ ಆರಿಫ್ ಲೇಸ್ಗೆ ತೊಡಕ ಹುಟ್ಟುದು. ಪೊಸಕೂರಲ್ರೆ ತಲೆಮುಪ್ಪ ವಿದ್ಯಾಧರ್ ಶೆಟ್ಟಿ, ಸ್ಕೂಲ್ ಕಮಿಟಿ ಸದಸ್ಯ ಅಲ್ತಾಫ್ UH, ಕಮಲಾ ಗೌಡ, ರಿಯಾಜ್ ಮಂಗಳೂರು, ಟೀಚರ್ ಮೇರಿ ಫೆರ್ನಾಂಡಿಸ್ ಬೆಲಿಬಿಂದ ರೈಟ್ ಮೇಲ್ತೆನೆಲಿನಾರ್. ನಂದಾ ಪಾಯಸ್ ಲೇಸ್ ನಡಪಾಟಿತು.
ಡಾಕ್ಟರ್ ಪ್ರವೀಣ್ ರಾಜ್ರೆ ಮೋನು ಒಲಿಮನೆ ಕ್ಲಾಸ್ ರೇ ಚೆರ್ಕ ಅದ್ವೈತ್ ರಾಜ್ ஒரு ಬುಕ್ ಎಲ್ದಿರು ಇತ್ತರ್ ಚೆರಿಯ ಬೈಸಲೆ ಈ ಚೆರ್ಕ ಅವರು ಇಂಗ್ಲಿಷಿಲ್ ஒரு ಬುಕ್ ಎಲ್ದಿರು ಈ ಬುಕ್ ಪರ್ತು ಕೊನಂಡೆ ಲೇಸ್ ಮೈಕಾಲ್ತು ನಡ್ನತ್ತು ഹോമിയോപ്പത്തിയിൽ വലിയ പേരെടുത്തതായി കങ്കനാടിയിൽ മറന്നു കൊടുക്കുറി ഡോക്ടർ പ്രവീൺ രാജ് പിന്നെ ഡോക്ടർ അമ്പിലി പ്രവീൺ രാജ് എല്ലെ മോನು ಒಲಿಮನೆ ಕ್ಲಾಸ್ ರೇ ಚೆರ್ಕ ಅದ್ವೈತ್ ರಾಜ್ ಎಲ್ದಿಯೇ ಹಿರಿಯ ಚೆರಿಯ ಕತೆ ಒಲ್ಲೆ ಬೂಕು ದಿ ಫಸ್ಟ್ ಫ್ಲೈಟ್ ಬಂಚ್ ಆಫ್ ಅಡ್ವೆಂಚರ್ಸ್ ಇದರ ಪರ್ತು ಕೊನಂಡ್ಲೇಸ್ ಮೈಕಾಲ್ತೆ ಗೋಲ್ಡ್ ಪಿಂಚ್ ಹೋಟೆಲ್ ನಡ್ನತ್ತು. The love, affection showered upon me and the recognition and support given to my writing are overwhelming. I like writing. Whenever some thoughts used to come, I have a habit of writing them. Today that became a book, which I have never thought would happen. Honorable Mayor made it a point to come for the book release program, though he was very busy. I thank him abundantly. My sincere thanks to Sri Bhaskar Rai Khata, Vice President of Dakshina Kannada Working Journalists Association, for accepting the invitation and spending his valuable time. Thank you very much, sir. I am honored to have correspondent of our school, Reverend Sister Shaila B.S. among us. Thank you, sister. ಮೇಯರ್ ಜಯಾನಂದ ಆಂಚರ್ ಬುಕ್ ಪರ್ತುಕೊಂಡದ್ದು. ಮೈಕಾಲ ಮಿಸ್ಟಿಕಲ್ ರೋಸ್ ಪ್ರೀ ಸ್ಕೂಲ್ ಟೀಚರ್ ಫೆನಿಟಾ ಜೆನಿಫರ್ ಮುಂಡಿತ್ತು ಇಪ್ಪತ್ತಮಕ್ಕ ಓದ್ರೆ ಬಿಸಯത്തിലും ಎಲ್ದ್ರೆ ಬಿಸಯത്തിലും ದೂರ ಉಳ್ಳಾರು ಆಯಂಗ್ ಅದ್ವೈತ್ ಇದೆಲ್ಲ ಮೀರಿತ್ತು ಕಥೆಯಲ್ಲಿತ್ತು ಬೂಕ್ರೆ ರೂಪ ಕೊಡ್ತಿತ್ತು ಆದರೆ ಪರ್ತುಕೊಂಡದ್ದು ಕೊಂಡಾಂಡು ನಾಯ ಬಿಸಾಯ ಅಂತ ಖುಷಿಪಟ್ಟಿತ್ತು. That is unfolding in front of our eyes today. Along with me is a cherished group of individuals and family gathered here to witness this beautiful event. To this cherished assemblage of people in this hall, I would like to put forward my humble views about Advait's first book, or First Flight, A Bunch of Adventures by Advait Krishnaraj. In my opinion, the first flight is truly the first flight. The title subtly announces to us that young master Advait has just taken off and is set to launch obscene number of books as he travels through his journey called life. The book was handed to me by his mother, Dr. Ambali. I looked at its pleasing covers and holding it in my hand, I thought, wow, this is a children's book written by a child for children. A true rarity because, ladies and gentlemen, ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಜೆಂಡಾ ಮತ್ತು ತಲೆಮುಪ ಭಾಸ್ಕರ್ ರೈ ಕಟ್ಟ ಮೈಕಾಲ ಬೆಂದೂರ್ ಸಂತ ತೆರೇಸಾ ಸ್ಕೂಲ್ ಪ್ರಿನ್ಸಿಪಾಲ್ ಭಗಿನಿ ಲೂಡ್ಸ್ ಸಂಚಾಲಕಿ ಭಗಿನಿ ಶೈಲಾ BS ಮೇಲ್ತೆನಲಿದ್ದಾರೆ ಅನುಷ ಪಡಚವನ್ಗು ಸ್ತುತಿಚಿತ್ತು ಡಾಕ್ಟರ್ ಪ್ರವೀಣ್ ರಾಜ್ ಬಿಂದರ್ ಮರ್ಹಬಚಂತು ಅಗ್ನಿ ಲೇಸ್ ನಡಪಾಟಿತು. ಈ ವಾರ್ತೆ ಬ್ಯಾರಿ ವಾರ್ತೆ ಉಡೆಗೆ ಅಕೇರಿ ಆಯ್ತು ಬಂಡೆ ವಾರ್ತೆಗೆ ಇದೇ ಅರ್ಥ ನಿಗಲೆ ಮುನ್ನಲ್ ಬಂಡ ಅತ್ತ ನೋಕಿಯೊಂಟಿಕ್ಕರು ನಂಗಲೆ ನಿಂಗಲೆ ಪಿರ್ಸತ್ತೆ ಚಾನಲ್ ಪೊಸಕುರಲ್.